ಬ್ರಹ್ಮಾವರ ಕೊಳಲಗಿರಿ ಸಮೀಪದ ಸಾಲ್ಮರದಲ್ಲಿ 23 ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸ್ಪಂದನ ಬೌದ್ಧಿಕ ದಿವ್ಯಾಂಗ ವಸತಿ ಕೇಂದ್ರಕ್ಕೆ ಸಾರ್ವಜನಿಕರ ನೆರವಿನ ಅಗತ್ಯತೆ ಇದೆ. ರಾಜ್ಯದ ಶಿವಮೊಗ್ಗ, ತುಮಕೂರು, ಗೌರಿಬಿದನೂರು, ಮೈಸೂರು, ಕೇರಳ, ಆಂಧ್ರಪ್ರದೇಶ ಸೇರಿದಂತೆ ಹೊರ ರಾಜ್ಯದ 20 ರಿಂದ 70 ವಯೋಮಾನದ 49 ಮಂದಿ ಇಲ್ಲಿ ಅನ್ನ, ಆಶ್ರಯ, ವಿದ್ಯೆ ಮತ್ತು ಬದುಕು ಸವೆಸುತ್ತಿದ್ದಾರೆ. ಅನಾಥರು ಹೊರ ಪ್ರಪಂಚದ ಅರಿವಿಲ್ಲದೆ ಅವರದೇ ಜಗತ್ತಿನಲ್ಲಿ ವಿಹರಿಸುವ ಅವರಿಗೆ ಜ್ಞಾನದ ಜೊತೆ ತಾಯ್ತನದಂತೆ ನೋಡಿಕೊಳ್ಳಲು 8 ಮಂದಿ ಇಲ್ಲಿ ಸೇವಾಕರ್ತರು ಹಗಲು ರಾತ್ರಿ ಎನ್ನದೆ ಅವರ ಪಾಲನೆ ಪೋಷಣೆ ಜೊತೆ ಕಸೂತಿ ಕಲೆ, ಯೋಗ, ವ್ಯಾಯಾಮ, ಮನೋರಂಜನೆಗಳನ್ನು ಕಲಿಸುತ್ತಾರೆ. ಉಡುಪಿ ಪದವಿ ಕಾಲೇಜಿನಲ್ಲಿ ಸಮಾಜ ಸೇವಾ ವಿಭಾಗದ ಉಪನ್ಯಾಸಕರಾಗಿದ್ದ ಜನಾರ್ದನ ಅವರು ಕೆಲಸಕ್ಕೆ ತಿಲಾಂಜಲಿಯನ್ನ ನೀಡಿ ಆರಂಭದಲ್ಲಿ 3 ಮಂದಿ ಬೌದ್ಧಿಕ ದಿವ್ಯಾಂಗರಿಗಾಗಿ ಆರಂಭಿಸಿದ ವಸತಿ ಕೇಂದ್ರದ ಕಾರ್ಯಚಟುವಟಿಕೆಯನ್ನ ಕಂಡು ಈ ತನಕ ಕೇವಲ ದಾನಿಗಳ ನೆರವಿನಿಂದಲೇ ಕೇಂದ್ರ ನಡೆಯುತ್ತಿದ್ದು, ನಾಡಿನ ಜನರು ಆರ್ಥಿಕ ನೆರವು ನೀಡಿದಲ್ಲಿ ಇನ್ನಷ್ಟು ಜನರಿಗೆ ಆಶ್ರಯ ಕಲ್ಪಿಸಲು ಸಾಧ್ಯವಾಗಲಿದೆ. ಸ್ಪಂದನ ಬೌದ್ಧಿಕ ದಿವ್ಯಾಂಗ ಕೇಂದ್ರ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಉಪ್ಪೂರು ಸಾಲ್ಮರದಲ್ಲಿ ಸ್ವಂತ ಕಟ್ಟಡದಲ್ಲಿ ಕಳೆದ 23 ವರ್ಷದಿಂದ ಕಾರ್ಯಾಚರಿಸುತ್ತಿದೆ. ಇಲ್ಲಿ ಎಲ್ಲ ಜಾತಿ ಧರ್ಮದ, ಪ್ರಾಯದ, ರಾಜ್ಯದ ಹಾಗೂ ಕೇರಳದ, ಆಂಧ್ರದ ವಿದ್ಯಾರ್ಥಿಗಳು ಕೂಡ ವಸತಿ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ. ಅದರಲ್ಲಿ ಕೆಲವಾರು ಅನಾಥರು ಕೂಡ ಇದ್ದಾರೆ. ದಾರಿ ಬೀದಿಯಲ್ಲಿ ಬಿದ್ದ ನಿರ್ವಸಿತಕರಿಗೆ ಕೂಡ ನಾವು ವಸತಿ ಸೌಲಭ್ಯವನ್ನು ಮತ್ತು ವೃತ್ತಿ ತರಬೇತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಎಲ್ಲರೂ ವಯಸ್ಕರಾದ ಕಾರಣ ವೃತ್ತಿ ತರಬೇತಿ ನಾವು ಮುಖ್ಯವಾಗಿ ಹಮ್ಮಿಕೊಳ್ಳುವಂಥದ್ದು, ಗ್ರೀಟಿಂಗ್ ಮಾಡುವಂಥದ್ದು, ಎನ್ವೆಲಪ್ ಮಾಡುವಂಥದ್ದು, ಆರ್ಟಿಫಿಷಿಯಲ್ ಫ್ಲವರ್ ಮಾಡುವಂಥದ್ದು, ಹಾಗೂ ಅವರಿಗೆ ಮನೋರಂಜನೆ ಕಾರ್ಯಕ್ರಮವಾಗಲಿ, ಸ್ಪೋರ್ಟ್ಸ್ ಆಗಲಿ ಅಥವಾ ಬೇರೆ ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗೋದಾಗಲಿ ಅವರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣೀಭೂತರದ್ದು ನಮ್ಮ ದಾನಿಗಳು. ಸರ್ಕಾರದಿಂದ 5 ಪೈಸೆ ಸಿಗುವುದಿಲ್ಲ ಹೇಳುವಂಥದ್ದು ನಮಗೆ ಮೊದಲೇ ಗೊತ್ತಿತ್ತು. ಯಾಕಂದರೆ ಸರ್ಕಾರದ ಧೋರಣೆ ಅಂದರೆ ಎಡಲ್ಟ್ಸ್ ಅಂದರೆ ಸರ್ಕಾರದ ಅನುದಾನ ಇಲ್ಲದೆ ಅವರೇ ವಯಸ್ಕರು ಹೇಳುವಂಥದ್ದು, ಅವರು ವೃತ್ತಿಪರರು, ಅವರು ಸರ್ಕಾರದಿಂದ ಅನುದಾನಕ್ಕೆ ಅರ್ಹರಲ್ಲ ಹೇಳುವಂಥದ್ದು ಸರ್ಕಾರದ ಧೋರಣೆ. ಆದ್ದರಿಂದ ನಾವು ದಾನಿಗಳ ಸಹಕಾರದಿಂದಲೇ ಸಂಸ್ಥೆಯನ್ನು ಕಾರ್ಯಾಚರಿಸ್ತಿದ್ದೇವೆ ಹೇಳುವಂಥದ್ದು ನಮಗೆ ಹೆಮ್ಮೆಯ ಸಂಗತಿ. ಯಾಕಂದರೆ ಇಲ್ಲಿ ಎಷ್ಟೋ ಜನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯವನ್ನು ಮಾಡ್ತಾ ಇರ್ತಾರೆ. ಉದಾಹರಣೆಗೆ ನಮ್ಮ ಜೀವಂತ ಉದಾಹರಣೆ ಅಂದರೆ ನಮ್ಮ ಮಕ್ಕಳಿಗೆಲ್ಲರಿಗೂ ಕೇಶಮಂಡನ ಮಾಡುವ ನಮ್ಮ ಸತೀಶಣ್ಣ ಅವರ ಉಪಕಾರ ನಾವು ಸ್ಮರಿಸಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದು ಮಾತ್ರ ಅಲ್ಲ, ಉಡುಪಿ ಜಿಲ್ಲೆಯ ಹಲವಾರು ಸಂಸ್ಥೆಗಳಿಗೆ ಹೋಗಿ ಅವರಲ್ಲಿಗೆ ಹೋಗಿ ಕ್ಷೌರಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಹಾಯ ಮಾಡುವವರು ಸಂತೆಕಟ್ಟೆಯ ಬ್ಯಾಂಕ್ ಆಫ್ ಬರೋಡಾ ಖಾತೆ ಸಂಖ್ಯೆ 740200000655, IFSC ಕೋಡ್ BARBO VJUDPO ಈ ಖಾತೆ ಸಂಖ್ಯೆಗೆ ನೆರವನ್ನು ನೀಡಬಹುದು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬ್ರಹ್ಮಾವರ.